ತುರುವೇಕೆರೆ ಪಟ್ಟಣದ ಆಟೋ ನಿಲ್ದಾಣದಲ್ಲಿ ತಾಲೂಕು ವಿಷ್ಣು ಸೇನಾ ಸಮಿತಿ ವತಿಯಿಂದ ಡಾಕ್ಟರ್ ವಿಷ್ಣುವರ್ಧನ್ ರವರ 13ನೇ ಪುಣ್ಯಸ್ಮರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ತಾಲೂಕು ವಿಷ್ಣು ಸೇನಾ ಸಮಿತಿಯ ಅಧ್ಯಕ್ಷ ಕೃಷ್ಣಮೂರ್ತಿ ಟಿಎಸ್ ಡಾಕ್ಟರ್ ವಿಷ್ಣುವರ್ಧನ್ ರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪನಮನ ಸಲ್ಲಿಸಿದರು. ಹಾಗೂ ಈ ಸಂದರ್ಭದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ವಿಷ್ಣು ಸೇನಾ ಸಮಿತಿಯ ಕಾರ್ಯಾಧ್ಯಕ್ಷ ಉಮೇಶ್, ಕಾರ್ಯದರ್ಶಿ ಭರತ್ ಹಾಗೂ ಮಂಜುನಾಥ್, ಮಧು, ನವೀನ್, ವಿನಯ್, ಪ್ರಗತಿಪರ ಹೋರಾಟಗಾರ ಸತೀಶ್, ರೈತ ಸಂಘಟನೆ ಅಧ್ಯಕ್ಷ ಶ್ರೀನಿವಾಸ್ ಗೌಡ, ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ಅಧ್ಯಕ್ಷ ಗಂಗಣ್ಣ ಮತ್ತು ವಿಷ್ಣು ಸೇನಾ ಸಮಿತಿಯ ಪದಾಧಿಕಾರಿಗಳು ಮತ್ತು ಸದಸ್ಯರ ಹಾಗೂ ಅಭಿಮಾನಿಗಳು ಭಾಗವಹಿಸಿದ್ದರು. ವರದಿ ಸುರೇಶ್ ಬಾಬು, ತುರುವೇಕೆರೆ. ಇವತ್ತಿನ ದಿನ ತುರುವೇಕೆರೆಯ ವಿಷ್ಣು ಸೇನಾ ಸಮಿತಿಯಿಂದ ಡಾಕ್ಟರ್ ವಿಷ್ಣುವರ್ಧನ್ ಅವರು ಮೈಸೂರು ರತ್ನ, ಕರ್ನಾಟಕ ಸುಪುತ್ರ, ಕರ್ಣ, ದಾದ ಅಂತ ಹೆಸರಾದಂತಹ ಹಾಗೂ ಎಲ್ಲರ ಮನೆ ಮಾತಾದ ಕನ್ನಡ ಚಿತ್ರಮಂಡಳಿಯ ಆರಾಧ್ಯ ದೈವ ಆಗಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ ವಿಷ್ಣುವರ್ಧನ್ ಅವರ 13ನೇ ವರ್ಷದ ಪುಣ್ಯತಿಥಿ ಕಾರ್ಯಕ್ರಮವನ್ನು ತುರುವೇಕೆರೆ ತಾಲೂಕು ವಿಷ್ಣು ಸೇನಾ ಸಮಿತಿಯಿಂದ ಹಮ್ಮಿಕೊಂಡಿದ್ದೀವಿ. ನಾವೆಲ್ಲರೂ ಸಹ ತುರುವೇಕೆರೆಯಿಂದ ಪುಣ್ಯಭೂಮಿಗೆ ಹೋಗ್ಬೇಕಾ, ಪ್ರತಿ ವರ್ಷ ಹೋಗಿ ಮಾಡ್ತಾ ಇದ್ವು. ಈ ವರ್ಷದಿಂದ ಇಲ್ಲೇ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡು ಇಲ್ಲೇ ಮಾಡ್ತಾವೆ. ಇನ್ನು ಮುಂದೆ ವಿಷ್ಣು ಸೇನಾ ಸಮಿತಿಯಿಂದ ಸರ್ಕಾರಿ ಶಾಲೆ ಉಳಿಸಿ ಅನ್ನೋ ಅಭಿಯಾನ ಶುರು ಮಾಡಿ ಎಲ್ಲ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ನೋಟ್ ಪುಸ್ತಕ ಮತ್ತು ಲೇಖನ ಸಾಮಗ್ರಿಗಳನ್ನ ನೀಡಬೇಕು ಅಂತೇಳಿ ಅಂದ್ಕೊಂಡಿದ್ದೀವಿ. ಈಗ ಆಲ್ರೆಡಿ ತಾಲೂಕಿನ 7 ಶಾಲೆಗೆ ನೀಡಿದ್ದು, ಮುಂದೆ ಎಲ್ಲ ಶಾಲೆಗೂ ನೀಡ್ತೀವಿ ಅಂತ ಹೇಳಿ ನಾವೊಂದು ಮಾತನ್ನ ಕೊಡ್ತಾ ಇದ್ದೀವಿ. ಆತ್ಮೀಯರೇ, ಇಡೀ ಚಲನಚಿತ್ರರಂಗ ಒಂದು ಇತಿಹಾಸ ದಾಖಲೆ ಮಾಡೈತೆ ಅಂತಂದರೆ ಅದು ಡಾಕ್ಟರ್ ವಿಷ್ಣುವರ್ಧನ್ ಅವರು. ವಿನಾರ ಇರ್ಬೋದು, ಆಮೇಲೆ ಬಿರುದುಗಳಿರ್ಬೋದು, ಅದ್ರ ಜೊತೆಯಲ್ಲಿ ದ್ವಿಪಾತ್ರದಲ್ಲಿ ಗಿನ್ನಿಸ್ ದಾಖಲೆ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ನೋಡ್ತಾ ಹೋದರೆ ಐತಿಹಾಸಿಕ ವ್ಯಕ್ತಿ ಅಂತಂದ್ರೂ ತಪ್ಪಾಗಲಾರದು. ಆದರೆ ಒಂದು ದುರಂತ ಅಂದರೆ ಅವ್ರು ಬದುಕಿದ್ದಾಗಲೂ ಸಂಕಷ್ಟ ದಿನಗಳನ್ನ ಎದುರಿಸಿದ್ರು, ಸತ್ತ ಮೇಲೂ ಸಹಿತ ಸಂಕಷ್ಟ ದಿನಗಳನ್ನ ಎದುರಿಸಿದ್ರು. ಈಗಲೂ ಅವ್ರ ಸಮಾಧಿ ವಿಚಾರ ಬಂದಾಗಲೂ ಸಂಕಷ್ಟ ದಿನಗಳನ್ನ ಎದುರಿಸ್ತಾ ಇದೆ. ಹೀಗಾಗಿ ಸರ್ಕಾರ ಕೂಡಲೇ ಅದಕ್ಕೆ ಒಂದು ಪರಿಹಾರ ಸೂಚಿಸಿ ಅವ್ರದ್ದು ಒಂದು ದೊಡ್ಡ ಪ್ರತಿಮೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ. ಅದರಂತೆ ನಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.